ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಿಂದಾಗಿ ಬೀದಿಗೆ ಬೀಳುವ ಆತಂಕದಲ್ಲಿ ಬಡ ಕುಟುಂಬ. ದುಡಿಯಲಾಗದ ಮನೆಯ ಯಜಮಾನ ಪತ್ನಿಯ ಕೂಲಿ ಕೆಲಸವೇ ಇವರಿಗೆ ಆಸರೆ. ಪರಿಹಾರವೂ ಇಲ್ಲ, ಪರ್ಯಾಯ ವ್ಯವಸ್ಥೆಯೂ ಇಲ್ಲ. 3 ದಿನಗಳ ಅವಕಾಶ, ದಿಕ್ಕು ತೋಚದಾದ ಕುಟುಂಬ. ಬಡ ಕುಟುಂಬವೊಂದರ ಕಣ್ಣೀರ ಕಥೆ ಇಲ್ಲಿದೆ. ರಸ್ತೆ ಅಗಲೀಕರಣದ ನೆಪಕ್ಕೆ ಅತಂತ್ರವಾಗಿದೆ ಬಡ ಕುಟುಂಬ. ಪರಿಹಾರ ಪರ್ಯಾಯ ವ್ಯವಸ್ಥೆ ಇಲ್ಲದೆ ಮನೆ ಖಾಲಿ ಮಾಡಲು ಆದೇಶ. ಇದು ನಂತೂರಿನ ಬಡ ಕುಟುಂಬವೊಂದರ ನೋವಿನ ಕಥೆ. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ಅವಾಂತರಕ್ಕೆ ಬಡ ಕುಟುಂಬವೊಂದು ಬೀದಿಗೆ ಬೀಳುವಂತಾಗಿದೆ. ಜನಪ್ರತಿನಿಧಿಗಳ ನಿರ್ಲಕ್ಷ್ಯವೂ ಅಧಿಕಾರಿಗಳ ದರ್ಪವೂ ಏಕಾಏಕಿ ಮನೆ ಖಾಲಿ ಮಾಡುವುದಕ್ಕೆ ನೀಡಿರುವ ಆದೇಶ ಆ ಬಡ ಕುಟುಂಬಕ್ಕೆ ಬರಸಿಡಿಲು ಬಡಿದಂತಾಗಿದೆ. ಬಡತನದ ಮಧ್ಯೆ ಮನೆ ಕಳೆದುಕೊಳ್ಳುವ ಭೀತಿಯಿಂದ ಆ ಕುಟುಂಬಕ್ಕೆ ದಿಕ್ಕು ತೋಚದಾಗಿದೆ. ಬಡ ಕುಟುಂಬವೊಂದು ಕಳೆದ 15 ವರ್ಷಗಳಿಂದ ನಂತೂರು ಜಂಕ್ಷನ್ ಬಳಿಯಲ್ಲಿ ಮನೆ ಮಾಡಿ ವಾಸ ಮಾಡುತ್ತಿದ್ರು. ವಿಧಿಯಾಟ ಬಲ್ಲವರಾರು ಎಂಬಂತೆ ಆ ಮನೆಯ ಯಜಮಾನನಿಗೆ ಅಪಘಾತವಾಗಿ ದುಡಿಯಲು ಅಸಾಧ್ಯವಾದ ಪರಿಸ್ಥಿತಿ ನಿರ್ಮಾಣವಾಗಿ ಬಿಟ್ಟಿದೆ. ಪತ್ನಿಯ ದುಡಿಮೆಯೇ ಮನೆಗೆ ಆಧಾರ. ಅವರಿವರ ಮನೆಯಲ್ಲಿ ದುಡಿದು ತನ್ನ ಪತಿಯ ಚಿಕಿತ್ಸಾ ವೆಚ್ಚ ಸೇರಿದಂತೆ ಮನೆಯ ಜವಾಬ್ದಾರಿಯನ್ನ ನಿರ್ವಹಿಸುತ್ತಿದ್ದಾರೆ. ಅತ್ಯಂತ ಸಂಕಷ್ಟದಲ್ಲೇ ಜೀವನ ನಡೆಸುತ್ತಿರುವಾಗ ಆ ಬಡ ಕುಟುಂಬಕ್ಕೆ ಮತ್ತೆ ಬರಸಿಡಿನಂತೆ ಬಂದೊರಗಿದ್ದು ಅಧಿಕಾರಿಗಳ ಮಾತು. ನಂತೂರು ಫ್ಲೈಓವರ್ ನಿರ್ಮಾಣ ಕಾಮಗಾರಿ ಹಿನ್ನೆಲೆಯಲ್ಲಿ ಇನ್ನು 3 ದಿನಗಳೊಳಗೆ ಮನೆಯನ್ನ ಖಾಲಿ ಮಾಡಬೇಕೆಂದು ಅಧಿಕಾರಿಗಳು ಹೇಳಿ ಹೋಗಿದ್ದಾರೆ. ಆದರೆ ಏಕಾಏಕಿ ಇಂತಹ ಆದೇಶ ನೀಡಿದ್ರೆ ಅದರಲ್ಲೂ ಈ ಮಳೆಗಾಲದಲ್ಲಿ ನಾವೆಲ್ಲಿಗೆ ಹೋಗಬೇಕು, ಬಸ್ ನಿಲ್ದಾಣವನ್ನ ಆಶ್ರಯಿಸಬೇಕೇ ಎಂದು ಮನೆ ಮಂದಿ ನೋವನ್ನ ತೋಡಿಕೊಂಡಿದ್ದಾರೆ. ಈ ಕಡೆ ಸಡನ್ ಆಗಿ ಹೈವೇ ರೋಡ್ ಮಾಡ್ತೇವೆ ಅಂತ ಬಂದಿದ್ದಾರೆ. ನೋಟಿಸ್ ಏನು ಕೊಡಲಿಲ್ಲ. ಕೊಡದೆ ಈಗಲೇ ಹೋಗಿ ಒಂದು 3 ದಿವಸ ಟೈಮ್ ಕೊಡ್ತೇವೆ, ಅಷ್ಟರೊಳಗೆಲ್ಲ ಡೆಮಾಲಿಷ್ ಮಾಡ್ತೇವೆ ಹಾಗೆ ಹೀಗೆ ಅಂತ ಹೇಳಿದ್ದಾರೆ. ಮತ್ತು ನಾವಿರೋದು ಈ ಸಣ್ಣ ಮನೆಯಲ್ಲಿ ಬಾಡಿಗೆ ಥರನೇ ಇದ್ದೇವೆ. ಏನು ಮಾಡಲಿಕ್ಕೆ ಆಗದ ಪರಿಸ್ಥಿತಿ. ಅಲ್ಲದೆ ಆಕ್ಸಿಡೆಂಟ್ ಆಗಿ ನನಗೆ ದುಡಿಲಿಕ್ಕೆ ಕೂಡ ಆಗೋದಿಲ್ಲ. ನನ್ನ ಮಿಸಸ್ ದುಡ್ದು ನನ್ನನ್ನು ಸಾಕೋ ಮಟ್ಟಿಗೆ ಬಂದಿದೆ. ಅಂಥದ್ರಲ್ಲಿ ಇವರು ಈಗ ಬಂದು ನೋಟಿಸ್ ಕೊಡದೆ ಹೋಗಿ ಅಂತ ಹೇಳಿದ್ದಾರೆ. ಮತ್ತು ಪರಿಹಾರ ಎಂಬುದೆಲ್ಲ ಅಲ್ಲಿ ನಮ್ಮದೇನೂ ಇಲ್ಲ ಅಂತ ಹೇಳ್ತಾರೆ ಅವರು. ನಮ್ಮ ಹತ್ರ ಏನು ಮಾತಾಡಲಿಕ್ಕೆ ಸಾಧ್ಯವಿಲ್ಲ, ನೀವೆಲ್ಲ ತೆಗೆದು ಹೋಗಬೇಕು ಅಂತ ಹೇಳ್ತಾರೆ. ವಾಸ್ತವವಾಗಿ ನಂತೂರು ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಓವರ್ ಪಾಸ್ ನಿರ್ಮಾಣ ಅತ್ಯಗತ್ಯ. ಟ್ರಾಫಿಕ್ ಜಾಮ್ ಸಮಸ್ಯೆಗೆ ಇಲ್ಲಿ ಅತ್ಯಂತ ಶೀಘ್ರವಾಗಿ ಶಾಶ್ವತ ಪರಿಹಾರವೂ ಸಿಗಬೇಕಿದೆ. ಆದರೆ ಹೆದ್ದಾರಿ ಅಗಲೀಕರಣ ಅಥವಾ ಇನ್ಯಾವುದೇ ಕಾಮಗಾರಿ ನಡೆಯುವಾಗ ಅಲ್ಲಿ ನಷ್ಟವಾಗುವ ಸಾರ್ವಜನಿಕರಿಗೆ ಪರಿಹಾರ ನೀಡುವುದು ಇಲಾಖೆಗಳ ಜವಾಬ್ದಾರಿ. ಆದರೆ ಈ ಬಡ ಕುಟುಂಬಕ್ಕೆ ಯಾವುದೇ ಪರಿಹಾರವಾಗಲಿ ಅಥವಾ ಪರ್ಯಾಯ ವ್ಯವಸ್ಥೆಯಾಗಲಿ ಒದಗಿಸಲಾಗಿಲ್ಲ. ಪರಿಹಾರ ನೀಡುವುದು ನಾವಲ್ಲ, ಆದರೆ 3 ದಿನಗಳೊಳಗೆ ಮನೆ ಖಾಲಿ ಮಾಡಬೇಕೆಂಬ ಆದೇಶವನ್ನಷ್ಟೇ ಅಧಿಕಾರಿಗಳು ನೀಡಿ ಹೋಗಿದ್ದಾರಂತೆ. ಒಂದು ವೇಳೆ ದಾಖಲೆಗಳ ಕೊರತೆಯಿಂದ ಪರಿಹಾರ ಸಿಕ್ಕಿಲ್ಲವೆನ್ನುವುದಾದರೆ ಆ ಬಡ ಕುಟುಂಬಕ್ಕೆ ಕಳೆದ 15 ವರ್ಷಗಳಿಂದ ಸೂಕ್ತ ದಾಖಲೆ ಪತ್ರ ನೀಡಲು ಅಧಿಕಾರಿಗಳಿಗೆ ಸಾಧ್ಯವಾಗಿಲ್ಲ ಎಂಬುದೇ ಯಕ್ಷ ಪ್ರಶ್ನೆ. ಇದೀಗ ಏಕಾಏಕಿ ಮನೆ ತೆರವುಗೊಳಿಸಬೇಕೆಂಬ ಆದೇಶ ಆ ಬಡ ಕುಟುಂಬವನ್ನ ಅತಂತ್ರವಾಗಿಸಿದೆ. ಇಲ್ಲದ ಬೇಲೆ ಪೋಪಿನ್ ಬತ್ತಿನೆಂಚ ಆರೆಗೆ ಹುಷಾರು ಜನ ಆಕ್ಸಿಡೆಂಟ್ ಆದ ಬೆನಿಯರ ಆಪುಜಿ ಕಾರ್ ಬೇನೆ ಅವು ಸಿಮೆಂಟ್ ಇದು ಕುಲ್ಲದೆ ರೋಡ್ಲ ಪಾಡ್ಜೀರು ಅಂಚಾದ ಬೆನಿಯರ ಆಪುಜಿ ಇತ್ತವೆ ಒಂಜಿ ಇಲ್ಲದ ಬೇಲೆ ಪೋಪೆ ಅವಳು ಹೆಣ್ಮ ಸಾರ ತಿಕ್ಕೊಂಡು ಐಟು ಜೀವನ ಪೂಡಿ ನನ್ನ ದಾದಾಲ್ ಪುನಃ ಆಪುಜಿ. 15 ವರ್ಷದಿಂದ ಇದೇ ಮನೆಯಲ್ಲಿ ನಾವು ವಾಸದಲ್ಲಿದ್ದೇವೆ. ಆದರೆ ಇವಾಗ ಆಟೋಮೆಟಿಕ್ಕಾಗಿ ಇವರು ಗೌರ್ಮೆಂಟ್ನವರು ಸರ್ಕಾರದಿಂದ ಬಂದು ಇವಾಗ ಡೆಮಾಲಿಷ್ ಮಾಡ್ತೇವೆ ಅಂತೇಳಿ 3 ದಿವಸದ ಮುಂಚೆ ಬಂದು ಹೇಳಿ ಹೋಗಿದ್ದಾರೆ. ಯಾವುದೇ ನೋಟಿಸ್ ಕೊಡಲಿಲ್ಲ, ಯಾವುದೇ ಪರಿಹಾರ ಇಲ್ಲ, ಯಾವುದಿಲ್ಲ. ಇವರಿಗೆ ಪಾಪ ಮಕ್ಕಳಾಗಲಿ ಯಾವುದು ಸಹ ಇಲ್ಲ. ಇವಾಗ ಇವರಿಗೆ ನಂದು ಚಿಕ್ಕಪ್ಪನಿಗೆ ಆಕ್ಸಿಡೆಂಟ್ ಆಗಿ ಇವಾಗ ಅವರಿಗೆ ದುಡಿಲಿಕ್ಕೆ ಎಲ್ಲ ಆಗ್ತಾ ಇಲ್ಲ. ಚಿಕ್ಕಮ್ಮ ಮಾತ್ರ ಇರೋದು. ಅವರು ಸ್ವಲ್ಪ ಏನು ಮನೆ ಕೆಲಸ ಎಲ್ಲ ಮಾಡಿ ಸ್ವಲ್ಪ ಮನೆಯನ್ನೆಲ್ಲ ಹೀಗೆ ದಿನ ಕಳೆಯುತ್ತಿದ್ದಾರೆ. ಆದರೆ ಇದೆಲ್ಲ ಮಾಡೋದು ಅನ್ಯಾಯ ಅಲ್ವಾ? ಇವಾಗ ಒಂದು 3 ದಿವಸದೊಳಗಡೆ ಏನಾದರೂ ಒಂದು ಮಾಡ್ತೀವಿ ಅಂತೇಳಿ ಇದು ತೆಗೆಯಲಿಕ್ಕೆಲ್ಲ ಹೇಳಿದ್ದಾರೆ ಅಂತೆ. ಇವಾಗ ನಾವು ಏನು ಮಾಡೋಣ? ನಮಗೆ ಯಾವುದೇ ಇವಾಗ ಮನೆ ಮಾಡುವ ಪರಿಸ್ಥಿತಿಯಲ್ಲಿ ಈ ಮಳೆಗಾಲದಲ್ಲಿ ನಾವು ಎಲ್ಲಿಗೆ ಹೋಗಬೇಕು? ನಾವೇನು ಬಸ್ ಸ್ಟ್ಯಾಂಡ್ ಬದಿಯಲ್ಲಿ ಕೂತ್ಕೊಳ್ಬೇಕಾ? ಇವರು ಏನು ಹೇಳ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತೇಳಿ ಗೌರ್ಮೆಂಟ್ ಇದ್ದು ಏನಂತಲೇ ಗೊತ್ತಿಲ್ಲ.
ಹೈವೇಗೆ ಹೋಗ್ತದೆ ಅಂತೇಳಿ ಇಷ್ಟೆಲ್ಲ ನಮಗೆ ಅನ್ಯಾಯ ಮಾಡಿದರೆ ನಾವು ಏನು ಮಾಡೋದು? ಮುಂದೆ ನಮಗೆ ಏನಾದರೂ ಮನೆ ಕಟ್ಟಿಕೊಡಲಿ ಅಥವಾ ಇವರಿಗೆ ಒಂದು ಪರಿಹಾರ ಕೊಟ್ಟರೆ ನಾವೇನಾದರೂ ಮಾಡ್ಬೋದಲ್ಲ. ಒಟ್ಟಿನಲ್ಲಿ ಬಡ ಕುಟುಂಬಗಳ ಜೊತೆ ನಿಲ್ಲಬೇಕಾದ ಇಲಾಖೆಗಳು ಸರ್ಕಾರ ಇಲ್ಲಿ ಮೌನಕ್ಕೆ ಶರಣಾಗಿರುವುದು ನಿಜಕ್ಕೂ ಖೇದಕರ. ರಸ್ತೆ ನಿರ್ಮಾಣವೇನೋ ಸಮಾಜಕ್ಕೆ ಒಳ್ಳೆಯದು, ಆದರೆ ಅದೇ ನೆಪದಲ್ಲಿ ಬಡವರ ಹೊಟ್ಟೆಗೆ ಹೊಡೆಯುವುದು ಎಷ್ಟು ಸರಿ? ಆದಷ್ಟು ಶೀಘ್ರವಾಗಿ ಆ ಬಡ ಕುಟುಂಬಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ನೀಡಲು ಸಂಬಂಧಪಟ್ಟ ಇಲಾಖೆಗಳು ಮುಂದಾಗಲಿ. ಜೀವನ್ ಮಂಗಳೂರು, ದೈಜಿವಲ್ 24/7.